ಚೆಂಬುಗುಡ್ಡೆ ತೊಕ್ಕೋಟನ್ನು ಸಂಪರ್ಕಿಸಾವನ ತಾದಿರು ಅಗಲೀಕರಣ ಕಾಮಗಾರಿ ಅರ್ಧಡೆ ಹೊಂದುದು ಸ್ಥಳೀಯರು ದಿಂಜ ತೊಂದರೆ ಅನುಭವಿಸಾವುದಿಲ್ಲರು. 2 ಸರ್ತಿ ಕಾಮಗಾರಿಗೆ ಶಿಲಾನ್ಯಾಸ ಆಂಡಲ ಕಾಮಗಾರಿ ಪೂರ್ತಿಯಾಗ್ತಿಜಿ. ಇತ್ತೆ ಲಾಕ್ಡೌನ್ ಕಾರಣ ಕೊಡ್ದು ಕಾಮಗಾರಿನ ಉಂತಾದು ಕಾಮಗಾರಿಗೆ ಸಂಬಂಧಪಟ್ಟಿನ ಶೀಟ್ ಸಾಮಗ್ರಿಗಳನ್ನು ಅಲ್ಪರ್ದು ಸಾಗಾಯರೆಂದು ತೂನಗ ಸ್ಥಳೀಯರು ಇನ್ನೇನು ಉಂತಾದು ಕಾಮಗಾರಿ ಪೂರ್ತಿ ಮಲ್ಪೆರೆ ಒತ್ತಾಯ ಸಾಯಿನ ಘಟನೆಲ್ಲ ಸೋಮವಾರ ಕಾಂಡ ನಡೆತಂಡವು. ತಾದಿ ಕಾಮಗಾರಿ ಅರ್ಧಡು ಉಂತಾದು ಇತ್ತೆ ಕಾಮಗಾರಿ ದುಂಬರಿ ಸಾವಂದೆ ಕಾಮಗಾರಿದ ಸಾಮಗ್ರಿಲೇನು ಮುಲ್ಪರ್ದು ಕೊನಪು ಒಂದುಲ್ಲಿರು. ಇನ್ನೇನು ತಂಕ್ಲು ತಡೆತದು ಕಾಮಗಾರಿ ಪೂರ್ತಿ ಮಲ್ಪಲಕ ಒತ್ತಾಯಿಸಾದು ನನ್ನ ಮರಿಯಲ ಬತ್ತಡು ತಂಕ್ಲೆಗ್ ಅರ್ಧಂಬರ್ಧ ಕಾಮಗಾರಿ ಹಿಡಿದು ತೊಂದರೆ ಆಪಣು ಪಂಡದು ಸ್ಥಳೀಯರು ಶ್ರೀ ಮೋಹನ್ ಬಂಗೇರ ತಿರುಪಾದಿರು. ಈ ಭಟ್ನಗರದ ರೋಡ್ಗೂ ಸಾಧಾರಣ ಒಂಜಿ ಮಾರ್ಚ್ ಸ್ಟಾರ್ಟಿಂಗ್ ಶುರು ಮಲ್ತದೇರಿ ಬೇಲೆ ಮಾರ್ಚ್ ಶುರು ಪಂಡ ಸಾಧಾರಣ ಫೆಬ್ರವರಿ 20-25 ಲೈ ಕೆಲಸ ಸ್ಟಾರ್ಟ್ ಮಲ್ತದೇರಿ. ಸ್ಟಾರ್ಟ್ ಮಲ್ತದ್ದು ಸಾಧಾರಣ ಮಿತ್ತಿರ್ದ ಕೂಡ ಸ್ಟಾರ್ಟ್ ಮಲ್ತಂದು ಈ ತೋಟದ ಒಂಜಿ ಕೆಲಸ ಮಲ್ತಂದು ಬೈದೇರಿ. ಅವು ಮಲ್ತೊಂದು ಬೈದೇರು ಕಾಂಟ್ರಾಕ್ಟರ್ ಏರ್ನಿಗೆ ಎನ್ನಾಗ ಕುಂದಾಪುರದಕ್ಕೊಂದು ಏರ್ ಬಂತಾರೆ ಇಂಕ್ಲೆಗಾಯ್ತ ಬಗ್ಗೆ ಗೊತ್ತಿಜಿ ಆಡಿ ಕೆಲಸ ಮಲ್ತೊಂತಾರೆ ಅವು ಮೋರಿ ಸುಮಾರು ಜನ ಪೋಪಣ ಆಮೇತ ಮಿತ್ತು ಓಪನ ಸಾದಿ ಮೂಳು ಮೇನ್ ಸಾದಿ ಅಲ್ಪದ ಸಾದಿ ಇತ್ತಿನೇನು ಪೂರ ಕಟ್ ಮಲ್ತ ಪಾಡ್ದು ಅರ್ಧ ಕೆಲಸ ಮಲ್ತದ್ದು ಬುಡ್ದು ಪೋತಾರೆ ಆತನಾಗ ಸಾಧಾರಣ 5 ದುಂಬು ಕೆಲಸ ಆವಡಿತ್ತು ಒಂಜಿ ಪೀಸ್ ಮಲ್ತೇರು ಒಂಜಿ ಪೀಸ್ ಬುಡ್ಡಿಯರು ಕೊಡೊಂಜಿ ಪೀಸ್ ಪತ್ತೇರು ಇಂಚ ಅರ್ಧ ಮೇನ್ ಪೋಪಣ ಜಂಕ್ಷನ್ ಸಾದಿ ಬಂದು ಅವಳು ಸುಮಾರು ಜನ ಇಟ್ಟ ಪೋಪಣ ಜನ ಸಾದಿ ಈ ಸಾದಿನ ಬುಡ್ದು ಬಾಕಿದ ಅರ್ಧ ಮಲ್ತಂದು ಕೆಲಸ ಮಲ್ತಂದು ಹೋಂದುಲ್ಲೇ ಅಂಚನೆ 5 ಪಕ್ಕ 20 ಮಾರ್ಚ್ 22ಕ್ಕೆ ಒಂದು ಲಾಕ್ಡೌನ್ ಡಿಸೈಡ್ ಆಂಡು ಲಾಕ್ಡೌನ್ ಡಿಸೈಡ್ ಇರೋದಕ್ಕೆ 2 ತಿಂಗಳು ಕೆಲಸ ಇಜ್ಜಿ ಇತ್ತ ಲಾಕ್ಡೌನ್ ಡಿಸೈಡ್ ಕ್ಲಿಯರ್ ಆಯಿ ಬಕ್ಕಲ್ಲ ಇತ್ತ 2 ತಿಂಗಳು ಬಕ್ಕಲ್ಲ ಎಂಕಲ್ ಮಾಡಿದ್ದೆ ಅದ ಲಾಕ್ಡೌನು ಏರಿಯಾಗಳ ಕೆಲಸ ಅನ್ಕೊಂಡು ಇಜ್ಜಿ ಆಂಡ ಇತ್ತ ಲಾಕ್ಡೌನ್ ಕ್ಲಿಯರ್ ಆಯಿತು 1 ತಿಂಗಳು ಮಾಡಿ ಕೆಲಸ ಮಾತ ಈ ಗೌರ್ಮೆಂಟ್ ಸರ್ಕಾರದ ಕೆಲಸ ಬರೋ ಸ್ಟಾರ್ಟ್ ಆತಂದು 5 ಬಕ್ಕಲ ಮುಕ್ಕುಲಿ ಏರ್ಲನ ಎತ್ತ ಬಗ್ಗೆ ಬರ್ಪಣ ತೋಜಿ ಸುಮಾರು ಜನ ಪೋಪುನಂಚಿನ ಮೇನ್ ರೋಡು ಅವು ರೋಡು ಮೂಳು ರೋಡು ಅವ್ರು ಪೂರ ತಿಕ್ಕಿಡ್ಲ ಅರ್ಧ ಕಾಂಟ್ರಾಕ್ಟರ್ಗೆ ಎಣ್ಣಗ ಕಾಂಟ್ರಾಕ್ಟರ್ಗೆ ಎಂಕ್ಲೆ ಗೊತ್ತಿಜ್ಜಿ ಎಂಕ್ಲೆಗೆ ಜನ ಇಜ್ಜಿ ಇದು ಅಗ್ಲನ್ನ ರೀಸನ್ ತೋಜಂದಿಲ್ಲ ಆಯ್ದು ಸಿಒಡ ಚೀಫ್ ಮುಖ್ಯಾಧಿಕಾರಿಗಳ ಕೇಂದ್ರ ಪ್ರಶ್ನೆ ಕೇಂದ್ರ ಅನ್ನೋದಿಲ್ಲ ನಮಗೆ ಇದು ಸಂಬಂಧ ಇಲ್ಲ ಪನ್ಪುರಂಜ್ ಅಪ್ಪ ಮುಖ್ಯಾಧಿಕಾರಿಗೆ ಒಂದು ಸಂಬಂಧ ಇಜ್ಜಿ ಬಂಡ ಬಕ್ 2 ಎಂಕುಲು ಈತು ಜನ ಸೇರಿದಂಕ್ಲಿ 2 ಪನೋಡು ಎಂಗ್ಲ ಸಮಸ್ಯೆನ 2 ಪಂಡ ಮೇನ್ ಸದ್ಯ ದುಂಬು ಆತು ಶೋಕ ಕಲ್ಲದ ಕಟ್ಟ ಅಪ್ಪಂಡ ಇನ್ನು ದಾಯ ಏನು ದೈದರದ ಕಾಂಟ್ರಾಕ್ಟರ್ಗೆ ಏನು ಅಂದಾಗ ಕಾಂಟ್ರಾಕ್ಟರ್ ಉತ್ತರ ಇಲ್ಲ ಕಾಂಟ್ರಾಕ್ಟ್ ಜನನೇ ಇಜ್ಜಿ ಓಲುಲ್ಲೇ ಎಂಜಿನ ಅಂದೇ ಗೊತ್ತಿಜ್ಜಿ ಇನ್ನಿತ್ತ ದಿನ ಸೆಂಟ್ರಿಂಗ್ ದಾಖಲು ಕದ್ದಿತ್ತ ಏನು ಪೂರ ಸೆಂಟ್ರಿಂಗ್ ಸೈಡ್ ಹಾಕಿದ್ರೆ ಖಾಲಿ ಸೈಡ್ ಒಂಜಿಂತಿ ಕಡೆ ಆತನೋ ಒಂಜಿಂತಿ ಕಡೆ ಆತಿಜಿ ಕುಡೊಂಜಿ ಕಡೆ ಏನು ದೆಪ್ಪರ ಬಣ್ಣ ಎಂಕ್ಲೇನು ಮಾತೇನ ಸೇರಿ ದಯವಂಡ ಎಂಕ್ಲೆ ಮಲ್ತು ಕೊರ್ಲೆ ಎಂಕ್ಲೆಗೆ ಒಂಚೂರು ಪೋಪ ಇಜಿನಡಿ ಬರ್ಸ ಗಿಸರಿತೆ ಇನ್ನಿಯಲ್ಲೆಡು ಬರ್ಸ ಸ್ಟಾರ್ಟ್ ಆಪುಂಡು ಬರ್ಸ ಸ್ಟಾರ್ಟ್ ಆಂಡು ಇತ್ತಿನ ಗುಡ್ಡದ ನೀರು ಪೂರಾ ಬತ್ತದ ತೋಡು ಮಾರ್ಗ ಇಡೀ ಪೋಪುಂಡು ದುಂಬೆ ತೋಡು ಬಂದಾಂಡ ಅಬ್ಬ ಒಯ್ಟೆ ಪೋಪುಣಿ ಎಂಕ್ಲು ಮುಲ್ಪೈತನಕ್ಲಿ ಎಂಚ ವಾಸಿಸಿನ ಎಂಚ ಈತ ಜನಕ್ಲಿ ಪೋಪುನ ಸಮಸ್ಯೆ ಗಾಡಿ ಪೋಯರ ಸಮಸ್ಯೆ ಅಲ್ಲೇ ನಡು ಮಾರ್ಗಡು ಮಿಷಿನ್ ದೀತೇರು ಅವು ಪೂರತಿಗೆ ಅವಲ್ಲತ್ತಿಲ್ಲ ನಡು ಮಾರ್ಗ ಮುಟ್ಟ ರೋಡೊಂದು ಆತನ ಹಪ್ಪಕೊಂಡು ಎಂಕ್ಲ ಸಮಸ್ಯೆನ ಹೇರ ಕೇಳೋಕ್ಲ ಅಂಚ ಕಾರ್ಪೊರೇಟರಿಗೆ ಕೇಳ ಮಾಡೋದಿಲ್ಲ ಕಾರ್ಪೊರೇಟರ್ ಅದು ಜನ ಇಜ್ಜಿ ಬಣ್ಣದಾಕಲು ಬೇಲೆ ಬಿಡ್ತಾರೆ ಕಾರ್ಪೊರೇಟರ್ ನನಗೆ ಇನ್ನೂ ಅಧಿಕಾರ ಬಂದಿಲ್ಲ ನಮ್ಮ ಇದು ಬಂದಿಲ್ಲ ಕಾರ್ಪೊರೇಟರ್ನ ಇದು ಡೈಮಂಡ್ ಹಾಕ್ಲಿಕ್ಕಿಲ್ಲ ಅಂದು ಓಲಂದು ಆತಿಜಿ ಬಕ್ಕ ಲಾಸ್ಟಿಗೆ ಸಿಒಡೆಗೆ ಎನ್ನಾಗ ಸಿಒ ಜವಾಬ್ದಾರಿತನದ ಉತ್ತರ ಬಕ್ಕ ಲಾಸ್ಟ್ ಎಂಕುಲು ಕೋಡೆಯಾನು ಉರಣಿ ನಮ್ಮ MP ಮಾನ್ಯ ಸಂಸದರು ಲೋಕಸಭಾ ನಳಿನ್ ಕುಮಾರ್ ಕಟ್ಟಣ ಆಫೀಸ್ಗಾರಡ ಹೋದು ಒಂದು ರಿಕ್ವೆಷನ್ ಕೊಡ್ದು ಬೇದೆ 6 ಎಂಕ್ಲೆಗೆ ಭರವಸೆ ಕೊಡ್ತೇರು ಮಲ್ತು ಕೊಡ್ಪೆ ಅಂತ ಒಂಚೂರು ಭರವಸೆ ಯಾರು ಒಂಜಿ ಕೊಡ್ತೇರು ಅಂಚೆ ಇನ್ನಿತ್ತೆ ನಿಕ್ಲು ಬತ್ತಿನಟ್ಟು ಇಂಕ್ಲು ನಿಕ್ಲಡ ಮಾಧ್ಯಮದ ಹಾಕ್ಲಿಡ್ದೆ ಅಂಟ ನೀನು ಇಂಕ್ಲು ಇತ್ತು ಪೂರ ಸೇರಿದು ಕೋಡೆರ ಪಾಪ ಮುಕ್ಲು ಹಾಕ್ಲಿಕ್ಕೆ ಜನ ಇಜ್ಜಿ ಹಾಕ್ಲಿ ಬೇತ ಬೇಲೆ ಆಡಂಡಾಗ ಪಾಪ ಹಾಕಲು ಒಂಜಿ ಪರತ್ತು ಒಂಜಿ ನೀನು ಮೂರಿನ ಅಂತ ಪಾಡ್ದು ಹಾಕಲು ಈ ಕಾಲನ ಒಂಜಿ ಪಾಡ್ದು ಹಾಕಲು ಬೇಲೆ ಇತ್ತು ಅವಲ್ಲ ಅಂಚೆ ನಿಂತು ಎಂಕುಲು ಓಡೆ ಓಪನ್ ಎಂಕುಲ ಡ್ಯೂಟಿ ಓಪನ್ ಹಾಕಲು ಏರ್ಲ ಪೂಜಾರಿ ಅವು 1000 ಜನ ಸುಮಾರು ಜನ ಓಪನ್ ಅಂಜಿನ ಸಾಧ್ಯ ಆಚೆ ಗುಡ್ಡದ ನೀರು ಪೂರ ಬತ್ತದು ಅಡೆ ಬತ್ತು ಸೇರುಂಡು ಈ 2 ಎಂಕ್ಲು ಪನ್ಪುಣಿ ಇದೇನೊಂಜಿ ಎಂಕ್ಲ ಸಮಸ್ಯೆನ ಸಾಲ್ವ್ ಮಂತು ಕೊರ್ಲೆ ಮಾಡೋದು ನಿಕ್ಲಡ ಎಂಕ್ಲು ವಿನಂತಿ ಮಾಡ್ತಾರೆ. ತಾದಿ ಅಗಲೀಕರಣ ಆದು ಇಂದು ಸಂಪರ್ಕ ತಾದಿ ಆವಡ ಪಂಪಿನ ಯೋಜನೆ 2 ವರ್ಷದ ದುಂಬೆ ಆದು ಅಪಗ ಸಚಿವರಾದಿತ್ತಿನ UT ಖಾದರ್ ಇದಕ್ಕೆ ಶಿಲಾನ್ಯಾಸ ನಡಪಾದಿತ್ತೇರು ಕಾರಣಾಂತರ ಕಾಮಗಾರಿ ಅರ್ಧಡೆ ಉಂತುಡು 2 ವರ್ಷದ ಬೊಕ್ಕ 2020 ಮಾರ್ಚ್ 1 ತಾರೀಕು ಬೆರಪ್ಪ ಶಿಲಾನ್ಯಾಸ ನಡಪಾದು UT ಖಾದರ್ ಕಾಮಗಾರಿಗೆ ಚಾಲನೆ ಕೊಡ್ದಿತ್ತೇರು
ಮಾರ್ಚ್ 15 ಬೊಕ್ಕ ಲಾಕ್ಡೌನ್ ಪ್ರಕ್ರಿಯೆಲು ಶುರುವಾದ ಕಾಮಗಾರಿ ಪೆರಪ ಉಂತುದುಂಡು. ಅರ್ಧರ್ಧ ಗರ್ತಪಾಡಿನ ಸಾದಿ ಇನ್ನೇನು ಸಂಪರ್ಕಿಸಾವುನ ಅಡ್ಡ ಸಾದಿಲು ಗರ್ತಪಾಡ್ದು ಇತ್ತೇನೆ ಮಸ್ತ್ ತೊಂದರೆ ಆವುದುಂಡು. ನನ್ನ ಮರಿಯಲ ಬತ್ತಂಡ ಈ ತಾದಿಲು ಪೋಯರ್ನೆ ಸಾಧ್ಯ ಇಚ್ಚಿ ಇಂದು ಸ್ಥಳೀಯನ ಪಾತೆರ. ಇನ್ನತ ಬಗೆಟು ಸ್ಥಳೀಯ ನಿವಾಸಿಲು ಪುಷ್ಪರಾಜ್, ನಿವೃತ್ತ ಪೊಲೀಸರು ಅಶೋಕ್ ಶೆಟ್ಟಿ ಬೊಕ್ಕ ಮೀರಾಗಟ್ಟಿ ತಂಕ್ಲೆಗಾಪ್ನ ತೊಂದರೆದ ಬಗ್ಗೆ ತೆರಿಪಾಯಿರು. ಇದನ್ನು ಬೇಗ ಸರಿ ಮಾಡಿ ಕೊಡಬೇಕು. ಇಲ್ಲದಿದ್ದರೆ ನಾವು ಇನ್ನೂ ಮಳೆಗಾಲ ಬಂದರೆ ಎಲ್ಲ ನೀರು ಎಲ್ಲ ದಾರಿಯಲ್ಲಿ ಹೋಗಿ ಪುನಃ ಇದಾಗ್ತದೆ, ಇದು ರೋಡು ಹಾಳಾಗ್ತದೆ. ನಮಗೆ ಸರಿ ಮಾಡಿ ಬೇಗ ಕೊಡಬೇಕಂತೇಳಿ ನಾವು ಕೇಳುದು. ನಗರ ನಿವಾಸಿಗಳಾದ ನಾವು ಯಾವ ಸಂಕಷ್ಟಕ್ಕೆ ಸಿಲುಕಿದ್ದೇವೆ ಅಂತ ಹೇಳಲಿಕ್ಕೆ ನಮಗೆ ನಮ್ಮ ಸರ್ಕಾರದ ಬಗ್ಗೆ ಇತ್ತ ನಂಬಿಕೆಯನ್ನು, ಅವರ ಮೇಲೆ ಇತ್ತ ಆ ಭರವಸೆಯನ್ನು ಅವರು ಹಾಳುಗೆಡವಿದಾಗಿದೆ. ನಮ್ಮಂದ ಆಯ್ಕೆಯಾದ ಎಲ್ಲ ಸಂಸದರಾಗಲಿ ಅಥವಾ ಕಾರ್ಪೊರೇಟರ್ಗಳಾಗಲಿ ಅಥವಾ ಮಾನ್ಯ ಶಾಸಕರಾದ ಯುಟಿ ಖಾದರಾಗಲಿ ಇವರು ನಗರೋತ್ಥಾನ ಯೋಜನೆಯಿಂದ ಈ ಕಾಮಗಾರಿಯನ್ನು ಅಭಿವೃದ್ಧಿಪಡಿಸಬೇಕು, ರಸ್ತೆಗಳಲ್ಲಿ ನೀರು ಚೆನ್ನಾಗಿ ಹೋಗಬೇಕು ಎಂಬ ನೆಲೆಯಲ್ಲಿ ನಗರೋತ್ಥಾನ ಯೋಜನೆಯಿಂದ ಈ ಕಾಮಗಾರಿಯನ್ನು ಆರಂಭಿಸಿದ್ದಾರೆ. ನಮಗೂ ನಮ್ಮ ನಿವಾಸಿಗಳಿಗೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಭರವಸೆ ಇತ್ತು. ಆದರೂ ಈಗ ಕಾಂಟ್ರಾಕ್ಟ್ನವರು ಅರ್ಧ ಮುಖ್ಯ ರಸ್ತೆ ಯಾವುದಿದೆ, ಜನಗಳು ಹೋಗುವ ರಸ್ತೆ ಯಾವುದಿದೆ ನೋಡಿ, ನಮ್ಮ ಈ ಕಡೆ ನಮ್ಮ ಇದು ತೊಕ್ಕೊಟ್ಟಿಗೆ ಬಸ್ ಸ್ಟ್ಯಾಂಡಿಗೆ ಹೋಗುವ ಹತ್ತಿರ ದಾರಿ, ಹಾಗೆಯೇ ಕೆಲವು ಮನೆಗಳಿಗೆ ಹೋಗುವ ದಾರಿ ಇದೆ, ಅದನ್ನೆಲ್ಲ ಅರ್ಧ ಬಿಟ್ಟು ಕೆಲವು ಏನು ಈ ಪ್ರೈವೇಟ್ ರಸ್ತೆ ಅಂತ ಉಂಟು ಅದನ್ನು ಬೇಗ ಮಾಡಿಕೊಟ್ಟಿದ್ದಾರೆ. ಇದು ಯಾಕೆ ಹೀಗೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಎಲ್ಲ ನಿವಾಸಿಗಳು ನಾವು ಇಲ್ಲಿ ಸೇರಿದ್ದೇವೆ. ಯಾಕೆ ಅಂದರೆ ಇವತ್ತು ನಾವು ಇದನ್ನು ನಾವು ಖಂಡಿಸುತ್ತೇವೆ. ಯಾಕಂದರೆ ನಮ್ಮ ಜನರ ಆ ನೋವು, ಎಷ್ಟೋ ಅಂಗವಿಕಲರು ಹೋಗೋ ರಸ್ತೆ ಅದನ್ನು ಮಾಡಿಕೊಡಬೇಕಿತ್ತು. ಎಷ್ಟೋ ಹುಷಾರಿಲ್ಲದಂಥ ನಮಗೆ ಒಂದು ಆಂಬ್ಯುಲೆನ್ಸ್ ಹೋಗದಂಥ ರಸ್ತೆ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಇವರು ಇದನ್ನು ಅರ್ಥ ಮಾಡಿ ಹೋಗಿದ್ದಾರೆ. ನಾವೇನು ನಮ್ಮದೊಂದು ವಿನಂತಿ ಏನಂದರೆ ಆದಷ್ಟು ಬೇಗ ಸಂಸದರಾಗಲಿ ಶಾಸಕರಾಗಲಿ ಅಥವಾ ಕಾರ್ಪೊರೇಟರ್ ಆಗಲಿ ನಮಗೆ ಆದಷ್ಟು ಬೇಗ ಈ ಅರ್ಧ ಕಾಮಗಾರಿಯನ್ನು ನಿಲ್ಲಿಸಿದ ಕಾಮಗಾರಿಯನ್ನು ಪೂರ್ತಿಗೊಳಿಸಿ ಕೊಡಬೇಕು. ನಮಗೆ ಆಗುವಂಥ ಸಮಸ್ಯೆಯನ್ನು ಅವರು ಬಗೆಹರಿಸಿ ಕೊಡಬೇಕೆಂದು ನಾನು ಈ ನಮ್ಮ ಭಟ್ನಗರ ನಾಗರಿಕರ ಪರವಾಗಿ ನಾನು ವಿನಂತಿಸುತ್ತಿದ್ದೆ. ಈ ಇದು ರೋಡ್ ರಿಪೇರಿ ಮೋರಿಗೆ ಕೆಲಸ ಮಾಡ್ತೇನೆ ಅಂತ ಹೇಳಿ 3 ತಿಂಗಳಾಯಿತು, ಇನ್ನೂ ಕೂಡ ಕೆಲಸ ಮಾಡಲಿಲ್ಲ. ಇಡೀ ಭಟ್ನಗರ ನಿವಾಸಿಗಳಿಗೆ ತುಂಬ ತೊಂದರೆ ಆಗ್ತಾ ಉಂಟು. ಎರಡನೇದಾಗಿ ಏನಂದರೆ ಇಲ್ಲಿ ಈ ರೋಡ್ನಲ್ಲಿ 2 ದೇವಸ್ಥಾನ ಉಂಟು. ಆ ದೇವಸ್ಥಾನಕ್ಕೆ ಬರುವ ಜನರಿಗೆಲ್ಲ ತೊಂದರೆ ಆಗ್ತಾ ಉಂಟು. ಅದಲ್ಲದೆ ರೋಡ್ನಲ್ಲಿ ಒಂದು ಟ್ರ್ಯಾಕ್ಟರ್ ಒಂದು ಅಡ್ಡವಾಗಿ ನಿಲ್ಲಿಸಿದ್ದಾರೆ. ಅಡ್ಡವಾಗಿ ನಿಲ್ಲಿಸಿ ಯಾವುದೇ ವೆಹಿಕಲ್ ಹೋಗೋದಿಲ್ಲ. ಆ ಬಗ್ಗೆ ಯಾರೂ ಗಮನ ಹರಿಸ್ತಿಲ್ಲ. ಈಗ 3 ತಿಂಗಳಾಯಿತು. ಈ ಬಗ್ಗೆ ಪಂಚಾಯತಿಗೆ ಹೋಗಿ ಚೀಫ್ ಆಫೀಸರ್ಗೆ ಮನವಿ ಕೊಟ್ಟಿದ್ದೇವೆ. ಚೀಫ್ ಆಫೀಸರ್ ಹೇಳ್ತಾರೆ ಅದಕ್ಕೆ ಮಣ್ಣು ಹಾಕಿ ಮುಚ್ಚಿಬಿಡಿ ಅಂತ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ. ಹಾಗಾದರೆ ನಾವು ಯಾರ ಹತ್ರ ಮಾತಾಡಬೇಕು? ಇಲ್ಲಿಯ ಕಾರ್ಪೊರೇಟರ್ ಮಾತಾಡೋದಿಲ್ಲ, MLA ಮಾತಾಡೋದಿಲ್ಲ, ಯಾರು ಮಾತಾಡೋದಿಲ್ಲ. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಮಾನ್ಯ MP ಆಗಿರಲಿ, MLA ಆಗಿರಲಿ, ಕಾರ್ಪೊರೇಟರ್ ಆಗಲಿ ಸೂಕ್ತ ಕ್ರಮಗೊಂಡು ಜನರಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ಕಳಕಳಿಯಿಂದ ವಿನಂತಿ. ತಾದಿ ಕಾಮಗಾರಿಗಿಂದು ಕಾಂಕ್ರೀಟ್ ಮಿಕ್ಸರ್ ಗಾಡಿನ ಕಂತದು ತಾದಿಡು ಅಡ್ಡದೀದು ರಡ್ಡರ್ ತಿನ್ಗೊಲ್ ಕರಿಂಡು ಅರ್ಧಂಬರ್ಧ ಗರ್ತ ಪಾಡಿನ ತಾದಿಲು ಅಂಚನೆ ಉಂಡು. ಇದತ್ತ ಮೂಲ ಗುತ್ತಿಗೆದಾರರು ಕುಂದಾಪುರದಾರು 6 ಸ್ಥಳೀಯರಿಗೆ ಇನ್ನೇನು ಉಪ ಗುತ್ತಿಗೆ ಕೊಡ್ತೇವೆ. ತಂಕು ಗುತ್ತಿಗೆದಾರರಿದ್ದು ಕಾಸು ಬೈಜು ಪಂಡದು ಉಪ ಗುತ್ತಿಗೆದಾರರು ಬೇಲೆ ಉಂಟಾದು ತನ್ನ ಸಾಮಗ್ರಿಯನ್ನು ಮುಲ್ಪರ್ದು ಕೊನವೆರೆಂದು ಬತ್ತಿನಾರೆನು ಸಾಮಗ್ರಿ ಕೊನೆಯರ ಬುಡ್ತಿಜ ಆಯ್ನಾತ್ ಬೇಗ ಕಾಮಗಾರಿ ಮುಗಿಪ್ಲೆ ಪಂಡದು ಒತ್ತಾಯಿಸಾದ ಪಂಡದು ಸ್ಥಳೀಯರು ತೆರಿಪಾದಿರು. ಅಂಚನೆ ತಾದಿಗೆ ಅಡ್ಡದೀನ ಕಾಂಕ್ರೀಟ್ ಮಿಕ್ಸರ್ ಗಾಡಿನ ತಾದಿರ್ದು ಬರಿಕದಿಯರ ಒತ್ತಾಯಿಸಾದಿರು.